ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈ ಅವರ ಬದುಕು ಬರಹ ಕನ್ನಡ ನಾಡಿನ ಎಲ್ಲರಿಗೂ ಮಾದರಿಯಾಗಿದೆ. ಹಲವು ಭಾಷೆಗಳಲ್ಲಿ ಅಗಾಧ ಜ್ಞಾನ ಹೊಂದಿದ ಗೋವಿಂದ ಪೈ ಸಂಶೋಧಕರಾಗಿಯೂ ವಿಖ್ಯಾತರು. ಇಂತಹ ಮಹಾಮಹಿಮನ ಜೀವನವನ್ನ ಆಧರಿಸಿ ಮೂಡಿಬಂದಿರುವ ಮಹಾಕವಿ ಸಿನಿಮಾ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಶಶಿಕುಮಾರ್ ಹೇಳಿದರು. ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಸುಗುಣ ರಘುಭಟ್ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಮಹಾಕವಿ ಚಲನಚಿತ್ರದ ಗೋವಿಂದ ಪೈ ಸ್ಮಾರಕ ಗಿಡವಿನಲ್ಲಿ ಚಿತ್ರಕಥೆ ಸಾಹಿತ್ಯದ ವಿಶೇಷ ಪೂಜೆಯ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಘುಭಟ್ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಬೇಕಾದ್ರೆ ಕ್ವಿಜ್ ಕಾಂಪಿಟೇಷನ್ಗೆ ಹೋಗಲಿಕ್ಕೆ ಮತ್ತು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಬರೀಲಿಕ್ಕೆ ಮಾತ್ರ ಗೋವಿಂದ ಪೈ ಅವ್ರನ್ನ ನೆನಪಿಟ್ಕೊಂಡಿದ್ವಿ. ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು ಅಂತಂದು ಏನಾದ್ರು ಅಪ್ಪಿತಪ್ಪಿ ಪ್ರಶ್ನೆ ಕೇಳಿದರೆ ಕ್ವಿಝಲ್ಲಿರ್ಬೋದು ಅಥವಾ ಎಕ್ಸಾಮಲ್ಲಿರ್ಬೋದು ಅಥವಾ ಯಾರಾದರೂ ಸುಮ್ಮನೆ ಜನರಲ್ ನಾಲೆಡ್ಜಿಗೆ ಕೇಳಲಿಕ್ಕೆ ಜನರಲ್ ನಾಲೆಡ್ಜ್ ಪುಸ್ತಕಗಳಲ್ಲಿ ಇರ್ತಿತ್ತು ಗೋವಿಂದ ಪೈ ಅಂತ ಪಟ್ಟಂತ ಹೇಳ್ಬೋದು. ಯಾಕೆಂದರೆ ರಾಷ್ಟ್ರಕವಿ ಅಂತಂದರೆ ಮೊಟ್ಟ ಮೊದಲದಾಗಿ ನಮಗೆ ತಲೆಗೆ ಬರುವಂಥದ್ದು ಕುವೆಂಪು ಅವರು. ಸೊ ಅಲ್ಲಿ ಯಾರು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹೇಳ್ತಾರೆ ಅವ್ರಿಗೆ ಮಾರ್ಕ್ಸು ಎಕ್ಸಾಮಲ್ಲಾಗಲಿ ಅಗೇನ್ ಕ್ವಿಝಲ್ಲಾಗಲಿ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ನಮ್ಮ ಒಂದು ಜ್ಞಾನ. ಮತ್ತು ಹಿಂದೆ ನಾನು ಸುಮಾರು 3 ತಿಂಗಳಿಂದ ಇಲ್ಲಿ ಮಂಗಳೂರು ಕಮಿಷನರ್ ಆಗಿ ಬಂದಂಥ ಸಂದರ್ಭದಲ್ಲಿ ಮಂಜೇಶ್ವರ ಅನ್ನುವಂಥ ಸ್ಥಳ ಎಲ್ಲಿದೆ ಅಂತ ಕೇಳಿದಾಗ ಅದು ಕೇರಳ ರಾಜ್ಯ ಕಾಸರಗೋಡು ಜಿಲ್ಲೆಯಲ್ಲಿದೆ ಅನ್ನೋದು ತಿಳಿದು ಬಂತು. ಮತ್ತು ಕಾಸರಗೋಡಲ್ಲಿ ಕನ್ನಡಿಗರೇ ಜಾಸ್ತಿ ಇದ್ದಾರೆ, ಕನ್ನಡವನ್ನೇ ಮಾತಾಡ್ತಾರೆ. ಮತ್ತು ಇತ್ತೀಚೆಗೆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಅಂತ ಒಂದು ಫಿಲಮ್ ಬೇರೆ ಬಂದಿತ್ತು. ಇದೆಲ್ಲ ಹಿನ್ನೆಲೆಯಲ್ಲಿ ಮಂಜೇಶ್ವರ ಕರ್ನಾಟಕದಲ್ಲಿ ಇಲ್ವಾ ಅನ್ನೋಂಥದ್ದು ನನಗೊಂದು ಬೇಸರ ಆಯಿತು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮಂಜೇಶ್ವರ ಲೇಡಿ ಆಫ್ ಮರ್ಸಿ ಚರ್ಚ್ನ ಧರ್ಮಗುರು ವಿನೋದ್ ವಿನ್ಸೆಂಟ್ ಸಲ್ಡಾನಾ, ಸಿನಿಮಾ ರಂಗದ ಯುವ ಸ್ಫೂರ್ತಿ ನಮಿತಾ ರಾವ್, ವಿಕ್ರಮ್ ಸೂರಿ, ಧರ್ಮದರ್ಶಿ ಮಂಜು ಭಟ್ ಹಾಜರಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಗೋವಿಂದ ಪೈ ಅವರ ಪುತ್ಥಳಿಗೆ ಹಾರ ಹಾಕಿ ಗೌರವ ಸೂಚಿಸಲಾಯಿತು.